ಮಂಜೇಶ್ವರ, ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಜಿಲ್ಲಾ ಸಮಿತಿ ಹಾಗೂ ಜೈನ್ ವೆಲ್ಫೇರ್ ಸಮಿತಿ ರಿಜಿಸ್ಟರ್ಡ್ ಬಂಗ್ರಾ ಮಂಜೇಶ್ವರ ಇದರ ಆಶ್ರಯದಲ್ಲಿ ಜೈನ ಮುನಿಗಳ ಹತ್ಯೆಯನ್ನ ಖಂಡಿಸಿ ಮೌನ ಪ್ರತಿಭಟನೆ ಸಲ್ಲಿಸಿದರು. ಈ ಸಂದರ್ಭ ಕಣ್ಣೂರು ವಿಭಾಗ ಮಾತೃಶಕ್ತಿ ಪ್ರಮುಖ್ ಶ್ರೀಮತಿ ಮೀರಾ ಆಳ್ವ ಪ್ರತಿಭಟನೆಯನ್ನುದ್ದೇಶಿಸಿ ವಿಶ್ವಕ್ಕೆ ಅಹಿಂಸೆಯನ್ನ ಸಾರುವ ಜೈನ ಸಮುದಾಯದ ಮುನಿಗಳ ಹತ್ಯೆಯು ಖಂಡನೀಯ ಎಂದರು. ಹಿಂಸೆ ಎಂದರೆ ಏನೆಂದೇ ಗೊತ್ತಿಲ್ಲದ ಅಹಿಂಸೋ ಪರಮೋ ಧರ್ಮ ಎಂಬ ತತ್ವ ಸಿದ್ಧಾಂತಕ್ಕೆ ಹೊಂದಿಕೊಂಡು ಬದುಕುತ್ತಿರುವಂತಹ ಜೈನ ಸಮುದಾಯಕ್ಕೆ ಆದಂತಹ ಈ ದಾರುಣ ಆಘಾತ ಖಂಡಿತವಾಗಿಯೂ ಕೇವಲ ಆ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಸಮಸ್ತ ಹಿಂದೂ ಸಮಾಜಕ್ಕೆ ಆದಂತಹ ಒಂದು ಭೀಕರ ಆಘಾತ ಎಂದು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಯಾಕೆಂದರೆ ಆ ಜೈನ ಧರ್ಮ ಕೂಡ ನಮ್ಮ ಹಿಂದೂ ಧರ್ಮದ ಒಂದು ಅವಿಭಾಜ್ಯ ಅಂಗ. ಜೈನ ಧರ್ಮದ ಸಹೋದರರು ಸಹೋದರಿಯರೆಲ್ಲರೂ ನಮ್ಮ ಸಹೋದರ ಸಹೋದರಿಯರೆಂದೇ ನಾವು ಈವರೆಗೂ ತಿಳಿದುಕೊಂಡು ಬಂದಿದ್ದೇವೆ. ನಾವು ಕಣ್ಣಾರೆ ಕಂಡವರು ಯಾವ ರೀತಿ ಒಂದು ಜೀವಂತ ವ್ಯಕ್ತಿಯನ್ನ, ಅದು ಕೂಡ ಒಂದು ಸಂತನನ್ನ ಕರೆಂಟ್ ಶಾಕ್ ಕೊಟ್ಟು ಆ ದೇಹವನ್ನ ಕರಕಲಾಗಿ ಮಾಡಿಕೊಂಡು ಅದನ್ನು ಅಲ್ಲಿಗೂ ಸಾಲದೆ ಆ ಅಂಗಾಂಗಗಳನ್ನ ತುಂಡು ತುಂಡು ಮಾಡಿಕೊಂಡು ಅದನ್ನು ಒಂದು ಕಾಡಿನಲ್ಲಿ ಒಂದು ಕೊಳವೆ ಬಾವಿಯೊಳಗೆ ಹಾಕಿದ್ದಾರೆಂದರೆ ಅವರ ಮನಸ್ಥಿತಿ ಎಂತಹ ಕಠೋರವಾದದ್ದು ಅನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಮುಂದೆ ತಾಲೂಕು ಸಾಮರಸ್ಯ ಪ್ರಮುಖ್ ವೀರಪ್ಪ ಅಂಬರ್ ಮಾತನಾಡುತ್ತಾ, ಹತ್ಯೆಗೈದ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು, ಅಲ್ಲದೆ ಮುಂದೆಯಾದರೂ ಮತದಾನದ ಸಂದರ್ಭ ಎಚ್ಚರಿಕೆಯಿಂದ ಮತ ಚಲಾಯಿಸುವ ಮುಖೇನ ಇಂತಹ ಘಟನೆಗಳು ನಡೆಯದಂತೆ ತಡೆಯಬೇಕು ಎಂದು ಹೇಳಿ ಕೊಲೆಯನ್ನ ತೀವ್ರವಾಗಿ ಖಂಡಿಸಿದರು. ಅತ್ಯಂತ ನೋವಿನ ಸಂಗತಿಯನ್ನು ಕಳೆದ 4 ದಿವಸದಿಂದ ನಾವು ಓದಿದ್ದೇವೆ. ಯಾವ ಶಬ್ದವನ್ನು ಉಪಯೋಗಿಸಿದ್ರೂ ಸಾಲದು. ಪ್ರಾಯಶಃ ಪೈಶಾಚಿಕ ಕೃತ್ಯ. ಒಬ್ಬ ಮಾನವನನ್ನು ಕೊಲ್ಲುವಂಥದ್ದು ಜೈನ ಸಂಪ್ರದಾಯ. ನಮ್ಗೆ ಗೊತ್ತು, ನಮ್ಮ ಹಿರಿಯರು ಹೇಳುವುದನ್ನ ಕೇಳಿದೆ. ಇದ್ದಾರೆ ಎಲ್ಲ ಇದ್ದಾರೆ. ರಾತ್ರಿ ದೀಪ ಉರಿಸಿದ ನಂತರ ಅವರು ಊಟ ಮಾಡೋದಿಲ್ಲ. ಯಾಕೆ ಅಂತ ಕೇಳಿದರೆ ದೀಪಕ್ಕೆ ಆತೆಗಳು ಎಲ್ಲ ಬಂದು ಬೀಳ್ತವೆ, ಅದು ಸಾಯ್ತವೆ, ಅದು ಕೂಡ್ದು ಅಂತ. ಇವತ್ತು ದೇವರು ವರ ಕೊಡ್ತಾ ಇಲ್ಲ ಆ ಅನ್ಯಾಯಿಗಳಿಗೆ. ಪ್ರಜ್ಞಾವಂತನಲ್ಲದ ಮತದಾರನೇ ವರ ಕೊಡ್ತಾರೆ. ಅನ್ಯಾಯವನ್ನು ಸಲಹುವಂತ ಅಥವಾ ಅಧರ್ಮವನ್ನು ಸಲಹುವಂತ ಅಥವಾ ಸನಾತನ ಧರ್ಮ ಅಥವಾ ಇಡೀ ಮಾನವ ಧರ್ಮ ಇಡೀ ಮಾನವ ಕೂಡ ಉಳಿಬೇಕು ಅಂತ ಹೇಳುವ ಧರ್ಮದ ವಿರುದ್ಧ ಯುದ್ಧ ಸಾರುವಂತಹ ಸರ್ಕಾರ ಬರುವ ಹಾಗೆ ಪ್ರಜ್ಞಾವಂತ ಮತದಾರರನ್ನೇ ಮತ ಕೊಟ್ಟು ಅವ್ರನ್ನ ಆರಿಸ್ತಾರೆ. ಈ ಸಂದರ್ಭ ಸಂಘ ಪರಿವಾರದ ನಾಯಕರಾದ ಉಳುವಾನ ಶಂಕರ ಭಟ್, ಜಯಪ್ರಕಾಶ್ ತೊಟ್ಟೆತೋಡಿ, ಹರಿಶ್ಚಂದ್ರ ಮಂಜೇಶ್ವರ, ಯಾದವ ಬಡಾಜೆ, ಆದರ್ಶ್ ಬಿಎಂ, ಶ್ರೀಮತಿ ಅಶ್ವಿನಿ ಎಂಎಲ್, ಜೈನ್ ವೆಲ್ಫೇರ್ ಸಮಿತಿಯ ಟ್ರಸ್ಟಿ ಯಶೋಧರ್ ಜೈನ್, ಅಧ್ಯಕ್ಷರಾದ ಶ್ರೀಮತಿ ಲತಾ, ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಜೈನ್ ಮುಂತಾದವರು ಉಪಸ್ಥಿತರಿದ್ದರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.